ಸೊಲ್ಮೆಲೋ ನಮ್ಮ ಕುಡ್ಲ ತುಳು ವಾರ್ತೆದ ವಿವರ. ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರದ ಡಿಲೆಟ್ ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ್ ಶೆಟ್ಟಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿಗೆ ಕಟ್ಟಾಯಿನ ವಿಜ್ಞಾನವನ ಶುಕ್ರವಾರ ಲೋಕಾರ್ಪಣೆ ಆಂಡ್ ಶಾಸಕರು ಉಮಾನತ ಕೋಟೆನ್ ವಿಜ್ಞಾನವನ ಉದಿಪನ ಮಲ್ತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿಗೆ ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಕಟ್ಟಾಯಿನ ವಿಜ್ಞಾನವನ ಶುಕ್ರವಾರ ಉದಿಪನ ಆಂಡ್ ಮೂಲ್ಕಿ ಮೂಡಬಿದ್ರೆ ಶಾಸಕರು ಉಮಾನಾಥ ಕೋಟ್ಯಾನ್ ವಿಜ್ಞಾನವನ ಉದಿಪನ ಮಲ್ತೇರು. ತಾನು ಬೆಂದಿನೇಟು ಒಂಜಂಶನು ಕ್ಯಾಪ್ಸ್ ಸಂಸ್ಥೆರ್ದು ಸಮಾಜಕ್ಕೆ ಕುರ್ಪಿನ ಚಂದ್ರಶೇಖರ ಶೆಟ್ಟಿ ಎಟ್ಟೆ ಕಾರ್ಯ ಮಲ್ತದೇರ ಒಂಜಿ ಎಟ್ಟೆ ಪಾರ್ಕ್ನ ತಾನು ಕಲ್ತಿನ ಕಾಲೇಜಿಗೆ ಕೊಡುಗೆ ಆದ ಕೊಡ್ತಿರಂದು ಆರ ಮೆಚ್ಚಿಗೆ ತಿರಿಪಾಯರು. ನಾವು ಏನೋ ಒಂದು ಗೋಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿಯೂ ಬೇಕು. ಆ ಗೋಲು ನೀನು ಹೊಡಿತಿ, ಅದರ ಮೇಲೆ ಹೊಡಿಲಿಕ್ಕೂ ದೇವರು ನಿಮಗೆ ಸಹಕಾರ ಮಾಡ್ತಾನೆ. ಆದ್ರೆ ನಮ್ಮ ಹತ್ರ ನಿರಾಶೆ ಇರಬಾರ್ದು, ನಿರಾಶೆಯ ಭಾವನೆ ಇರಬಾರ್ದು. ಅದಕ್ಕಾಗಿ ಇವತ್ತು ನಮಗೆಲ್ಲರಿಗೂ ಮೋಡಲ್ ಯಾರು ಅಂತ ಕೇಳಿದ್ರೆ ಚಂದ್ರಶೇಖರ ಶೆಟ್ಟಿ ಅವರು. ನೋಡಿ, ಗಂಡ ಮಾಡಿದ್ರೆ ಹೆಂಡತಿ ಯಾಕ್ರಿ ನಿಮಗೆ ಬೇಕು ಇದೆಲ್ಲ ಅಂತ ಕೇಳುವವರು. ಒಂದು ವೇಳೆ ತಂದೆ ತಾಯಿ ಮಾಡಿದ್ರೆ ಮಗಳು ಯಾಕ್ರಿ ಅಪ್ಪ ನಿಮಗೆ ಇದು ಬೇಕು ಅಂತ ಕೇಳುವವರು. ಆದ್ರೆ ಇವತ್ತು ತಂದೆ ತಾಯಿ ಮಗಳು, ಗಂಡ ಹೆಂಡತಿ ಮಗಳು 3 ಜನನು ಈ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಕೇಳಿದ್ರೆ ಇದರಿಂದ ದೊಡ್ಡ ಸಂಪತ್ತು ಯಾವುದಿದೆ ನಮಗೆ ಹೇಳಿ? ಇದರಿಂದ ದೊಡ್ಡ ಸಂಪತ್ತು ಯಾವುದಿದೆ? ನಾವು ಹೇಳ್ತೇವೆ ಅಪ್ಪ ನಿನಗೆ ಯಾಕೆ ಬೇಕದು, ನಾವು ಕೇಳ್ತೇವೆ ಅಮ್ಮ ನಿನಗೆ ಯಾಕೆ ಬೇಕು. ತಂದೆ ತಾಯಿ ಕೇಳ್ತಾರೆ ಮಗನೇ ನಿಂದು ನೋಡು ನಿನಗೆ ಸಮಾಜದ ಯಾಕೆ ಬೇಕು ಅಂತ ಕೇಳ್ತಾರೆ. ಆದ್ರೆ ಇವರನ್ನು ನೋಡಿ ನಾವು ಕಲಿಬೇಕು. 3 ಜನ ಇವತ್ತು ಸೇರಿಕೊಂಡು, ಗಂಡ ಹೆಂಡತಿ ಮಗಳು ಸೇರಿಕೊಂಡು ಸಮಾಜಕ್ಕೆ ನಾವು ಏನು ಕೊಡ್ಬೋದು, ನಮಗೆ ಬಂದದ್ದರಲ್ಲಿ ಅಲ್ಪ ಸಮಾಜಕ್ಕೆ ಏನು ಕೊಡ್ಬೋದು ಅಂತ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ದೇಶದ ಅಮೃತ ಮಹೋತ್ಸವದ ಪೊರ್ತುಡು ವಿಜ್ಞಾನವನ ಕಟ್ಟಾದ ಕುರ್ನ ಚಂದ್ರಶೇಖರ ಶೆಟ್ಟಿ ಪಾತಿರ್ದು ಇತ್ತೆ ಮಾತ ಪ್ಲಾಸ್ಟಿಕ್ ಮುಟ್ಕುತುಂಡು ಪ್ಲಾಸ್ಟಿಕ್ ಕೆಲಸನ ಕಮ್ಮಿ ಮಲ್ಪಡು ಸರಿಯಾದ ತೆರಿಗೆ ಕಟ್ಟದ ದೇಶಗೂ ಕೊಡುಗೆ ಕೊರ್ಕಾಂದು ಪಂಡ್ಯರ. ನಮ್ದು ಉದ್ದೇಶ ಏನಂದ್ರೆ ನಮ್ಮ ಕಟೀಲ್ನ ಹೈಸ್ಕೂಲ್ PUC ಎಲ್ಲಾ ಮಕ್ಕಳು ಇದನ್ನ ಆ ಕನ್ಸರ್ನ್ ಟೀಚರ್ಸ್ ಕ್ಲಾಸಲ್ಲಿ ಏನೋ ಮಾಡ್ತಾರ ಪ್ರಾಕ್ಟಿಕಲ್ ಆಗಿ. ಇವತ್ತು ಮಳೆ ಬರೋದ್ರಿಂದ ನಮ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ, ಸ್ವಲ್ಪ ಮತ್ತೆ ಮೇ ಬಿ ಟೈಮ್ ಇದ್ದಾಗ ಇವತ್ತೇ ತೋರಿಸ್ತೀವಿ. ಪಬ್ಲಿಕ್ಗೆ, ಜನರಲ್ ಪಬ್ಲಿಕ್ಗೆ ಇವತ್ತೇ ತೋರಿಸ್ತೀವಿ. ನಮ್ಮ ಕಾಲೇಜಿನ ಮಕ್ಕಳಿಗೆ, ನಮ್ಮ ಸ್ಕೂಲ್ ಮಕ್ಕಳಿಗೆ ಟೀಚರ್ಸ್, ರೆಸ್ಪೆಕ್ಟಿವ್ ಟೀಚರ್ಸ್ 40ರಿಂದ 50 ಮಕ್ಕಳನ್ನ ತಗೊಂಡೋಗಿ ಅದನ್ನ ಪಾಠ ಹೇಳ್ಕೊಡ್ತಾರೆ. ಅದೇ ತರ ನಮ್ಮ ಪರಿಸರದಿರುವಂತ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ PU ಎಸ್ಪೆಷಲಿ ಸೈನ್ಸ್ ಅವ್ರು ಇಲ್ಲಿ ಬರಬೇಕಾದ್ರೆ ಅವ್ರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸಮೇತ ನಮ್ಮ ಫೌಂಡೇಶನ್ ಭರಿಸ್ತೀವಿ. ಅವ್ರು ಬಂದು ಇಲ್ಲಿ ಇದನ್ನು ಕಲ್ತ್ಬಿಟ್ಟು ನಮಗೆ ದೇಶಕ್ಕೆ ಯಾರೋ ಒಬ್ಬ ಬೆಸ್ಟ್ ಸೈಂಟಿಸ್ಟ್ ಆಗ್ಬೇಕಂತ ನಾವು ಇವತ್ತೊಂದು ಫೋಟೋ ಹಾಕಿದೀವಿ. ನಾವು ಎಲ್ಲರೂ ನೋಡ್ಕೊಳ್ಳಿ. CV ರಾಮನ್ ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಮಿರರ್ ಹಾಕಿದೀವಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಹೋಗಿ ಎಲ್ಲರೂ. ಯಾಕಂದ್ರೆ ಯಾರೋ ಒಬ್ರು CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಕಾಲೇಜಿಂದ ಆದ್ರೆ, ನಮ್ಮ ಮಂಗಳೂರಿಂದ ಆದ್ರೆ ನಮಗಾಗೋಷ್ಟು ಹೆಮ್ಮೆ ಬೇರೊಂದಿಲ್ಲ. ಕಟೀಲು ವಾಸುದೇವಾಸ್ರ ನಿರಾಶೀರ್ವಚನ ಕೊರಿಯರು. ಚಂದ್ರಶೇಖರ್ ಅವರು ಅವರ ಕರ್ತವ್ಯದಿಂದ ತುಂಬ ಶ್ರೇಯಸ್ಸನ್ನು ಹೊಂದಿದ್ದಾರೆ. ಅವರು ಪಡೆದಂತಹ ಎಲ್ಲ ಸಂಪತ್ತನ್ನು ಒಂದು ಸಂಸ್ಥೆಯನ್ನಾಗಿ ಮಾಡಿಸಿ ಅದರಿಂದ ಎಲ್ಲ ದೇಶ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಡೆಸಬೇಕು, ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋಂಥದ್ದನ್ನೆಲ್ಲ ಜನರಿಗೆ ಉಪದೇಶಿಸಿದ್ದಾರೆ. ಅವರ ಉಪದೇಶ ಖಾಲಿಯಲ್ಲ, ಉಪದೇಶವನ್ನು ನಾವೆಲ್ಲರೂ ಅನುಷ್ಠಾನಗೊಳಿಸಿ ದೇಶದ ಸೇವೆಯನ್ನು ಮಾಡೋಣ. ದಾನಿಲಾಯಿನ ಕ್ಯಾಪ್ಸ್ ಫೌಂಡೇಶನ್ ತಾಪಕರ ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ ಶೆಟ್ಟಿ ಬೊಕ್ಕ ಅರೆನ ಬಡಿದಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಕಟೀಲು ಅನಂತ ಪದ್ಮನಾಭ ಅಸ್ರಣ್ಣ, ಹರಿನಾರಾಯಣದಾಸ ಅಸ್ರಣ್ಣ, ಮುಣ್ಕೂರು ದೇವಸ್ಥಾನದ ಪೂಜೆ ಮಲ್ಪನ ರಾಮದಾಸ ಆಚಾರ್ಯ, ಕ್ಯಾಪ್ಸ್ ಫೌಂಡೇಶನ್ದ ನಾಗದತ್, ಬಿಪಿನ್ ಚಂದ್ರ ಶೆಟ್ಟಿ ಕೊಡೆತ್ತೂರುಗುತ್ತು, ಪುಣೆ ಬಂಟರ್ನ ಸಂಘದ ಗುರುಕಾರ್ಯರು ಸಂತೋಷ್ ಶೆಟ್ಟಿ, ಪರ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಲೋಕಯ್ಯ ಸಾಲ್ಯಾನ್ ಕೊಂಡೇಲ, ದುಂಬುದ ಉಪನ್ಯಾಸಕರ ನೀರೇಂದ್ರ, ಕಟೀಲ್ ಕಾಲೇಜ್ ಪ್ರಿನ್ಸಿಪಾಲರು ಕೃಷ್ಣ ಕಾಂಚನ್, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಸರೋಜಿನಿ, ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಚಂದ್ರಶೇಖರ ಭಟ್, ವಾದಿರಾಜ ಭಟ್ ಬಿನ್ನೆರಾದಿತ್ಯರ. ಸಂಸ್ಥೆದ ಪ್ರಿನ್ಸಿಪಾಲರು ಕುಸುಮಾವತಿ, ಪ್ರೌಢಶಾಲೆದ ಮುಖ್ಯೋಪಾಧ್ಯಾಯರು ಸೋಮಪ್ಪ ಅಲಂಗಾರ್, ಉಪನ್ಯಾಸಕಿ ಭಾರತಿ ಶೆಟ್ಟಿ ಪಾಲ್ಗೊಂಡಿರು. ಸಾಯಿನಾಥ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ಏಕಲವ್ಯ ಪ್ರಶಸ್ತಿ ಪಡೆದಿನ ಕಬಡ್ಡಿ ಗೋಪುದ ಬಿರ್ಸೆ
ಉದಯ್ ಚೌಟ ಹುಷಾರಿದ್ದಂತೆ ಶನಿವಾರ ತೀರಿಯರು. ಬಂಟ್ವಾಳ ಮಾಣಿ ಬದಿಗುಡ್ಡದ ಉದಯ್ ಚೌಟ 2007 2ನೇ ವಿಶ್ವಕಪ್ ಕಬಡ್ಡಿ ಪಂತುಡು ಗೆಂದನ ಕೂಟುಡು ಭಾರಿ ಎಡ್ಡೆ ಗೊಬ್ಬುದಾರ ಪನ್ಪುನ ಪ್ರಶಸ್ತಿ ಪಡೆದಿರು. ಏಕಲವ್ಯ ಪ್ರಶಸ್ತಿ ಪಡೆದಿನ ಕಬಡ್ಡಿ ಗೊಬ್ಬುದಾರ ಉದಯ ಚೌಟ ಹುಷಾರಿದ್ದಂದೆ ಶನಿವಾರ ತೀರಿಯರು. ಬಂಟ್ವಾಳ ತಾಲೂಕು ಮಾನಿ ಬದಿಗುಡ್ಡದ ಉದಯ ಚೌಟ ಕಬಡ್ಡಿ ಗೊಬ್ಬುದ ಬಿಡ್ಸೆರಾದಿತ್ತದು ಏಕಲವ್ಯ ಪ್ರಶಸ್ತಿ ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲೆದ ಸುರುತ ಗೊಬ್ಬುದಾರ ಆದುಲ್ಲೇರು. 2007 2ನೇ ವಿಶ್ವಕಪ್ ಕಬಡ್ಡಿ ಪಂತೋಡು ಗೆಂದಿನ ಕೂಟೋಡು ಭಾರಿ ಎಡ್ಡೆ ಗೊಬ್ಬುದಾರ ಪಂಪನ ಪ್ರಶಸ್ತಿ ಪಡೆಯಿನ ಉದಯ ಚೌಟ ಬ್ಯಾಂಕ್ ಆಫ್ ಬರೋಡದ ಸುರತ್ಕಲ್ ಆಫೀಸ್ ಒತ್ತು ಮ್ಯಾನೇಜರ್ ಆದ ಕಾರ್ಯೊಡಿತ್ತರ. ಬ್ರೈನ್ ಹ್ಯಾಮರೇಜ್ ತೀರ್ನ ಉದಯ ಚೌಟ ಬೊಡಿದಿ ఒక ಒರಿಮಗೆ ಒರ್ತಿ ಮಗಲೇನು ಆಗುತ್ತದೇರು. ಹೆಜಾಪಾಡುನ ಸಮುದಾಯದ ಪುಂಜೋಕ್ಲು ಬರವು ಕಲ್ತದು ಮಿತ್ತು ಬರಿಯರ ಬಲ್ಲಿಂದ ಹೆಜಾಬ್ಗು ವಿರೋಧ ಮಲ್ತದೇರು. ಅಂಚನೆ ಸೂದ್ರರು ಮಿತ್ತು ಬರಿಯರ ಬಲ್ಲಿಂದ ನಾರಾಯಣ ಗುರುಕ್ಲಿನ ಪಾಠ ಪಿರ ದೇಯ್ದಿರಿಂದ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ದೂರ್ತಿರು. ಕುಡ್ಲಡು ನಡತಿನ ಚಿತ್ತನ ಮೆಚ್ಚಿಗೆದ ಲೇಸಡು ಆರ್ಪಾತಿರಿಯರು. ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಬೊಕ್ಕ ವಿಧಾನಸಭೆದ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಮುಕ್ಲಿಗ್ ಕುಡ್ಲದ ಪುರಭವನೋಡು ಬಿಕೆ ಹರಿಪ್ರಸಾದ್ ಅಭಿನಂದನಾ ಸಮಿತಿದ ನಿಲೆಟ್ ಮೆಚ್ಚಿಗೆದ ಮರ್ಯಾದೆ ಸಂದಾಯ್ತ ಮಲ್ತೇರು. ಈ ಪುರ್ತುಡು ಹರಿಪ್ರಸಾದ್ ಪಾತಿರ್ದು RSS ಸಂಘ ಪರಿವಾರಗೂ ಹಿಜಾಬ್ ಇರೋದತ್ ಅಕ್ಲಿಗ್ ಆ ಸಮುದಾಯದ ಪುಂಜೋಕ್ಲು ಬರವು ಕಲ್ಪರೆ ಬಲ್ಲಿ ಐಕ್ಯ ಇರೋದ ಅಕ್ಲು ಬರವು ಕಲ್ತದ ಮಿತ್ತು ಬರೆಯರೆ ಬಲ್ಲಿ ಎಂದು ಉದ್ದೇಶದಿ ಒಂದು ಕುತಂತ್ರ ಮಲ್ತದಂಡ ಅವು ಮುಗಿದು ಇತ್ತೆ ನಾರಾಯಣ ಗುರುಕ್ಲನ ಪುದರನ ಪಾಠ ಬುಕ್ಕುಡ್ದು ದೈತಿರು. ಶೂದ್ರರು ಮಿತ್ತು ಬರೆಯರೆ ಬಲ್ಲಿ ಪಂಪನ ಉದ್ದೇಶ ಉಣ್ಣೊಂದು ಪಂಡಿರ. ನಾರಾಯಣ ಗುರುಕ್ಲನ ಬಗೆಟ್ ಪಾಠವು ಕುಡಿದು ದೆತ್ತದು ಅರೆನ ಬಗೆಟ್ ತೆರಿಯಂದಿನಂಚ ಮಲ್ತದೇರ. ರಾಮಸೇನದವರಿ ಕಿಡಿಗೇಡು ಉಲ್ಲೆ ಇಂಚಿನ ನರ ಹೇಡಿಲೆಗ್ ಕಾಂಗ್ರೆಸ್ ಪಕ್ಷ ಏಪುಗ್ಲ ಪೋಡಿಪಂದ್ ಕಾಕಿ ಚಡ್ಡಿ ದೊಣ್ಣೆ ಪತ್ತಿನಕ್ಲೆಗ್ ಮಾತಾ ಎಂಗ್ಲು ಪೋಡಿಜ ಪಗೆತ ಎದುರು ಪ್ರೀತಿಡ್ಗೆಂದದ ಕೋಮುವಾದದ ಎದುರು ಗೆಂದುವ ಧರ್ಮೋಗ್ಲ ಸರಕಾರುಗ್ಲ ಓವ್ಯ ಸಂಬಂಧ ಇಜ್ಜಿಂದ ಪಂಡಿನ ಬಿಕೆ ಹರಿಪ್ರಸಾದ್ ತನ್ಕ್ ವಿಶ್ವಾಸದಿದ್ದ ಜವಾಬ್ದಾರಿ ಕೊರ್ನೇಕ್ ಪಕ್ಷದ ನಾಯಕರ ಕಾರ್ಯಕರ್ತರಿಗೆ ಮೆಚ್ಚುಗೆ ತೆರಿಪಾಯಿರ. ಹಿಜಾಬ್ ವಿರೋಧ ಅಲ್ಲ RSS ಅವರಾಗಲಿ ಬಿಜೆಪಿ ಅವರು ಅವರ ವಿರೋಧ ಇದ್ದಿದ್ದು ಹೆಣ್ಣು ಮಕ್ಕಳು ಶಿಕ್ಷಿತರಾಗಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಅವರು ಶಿಕ್ಷಿತರಾದರೆ ಸಮಾಜಕ್ಕೆ ಇಡೀ ಸಮಾಜ ಉದ್ಧಾರ ಆಗುತ್ತೆ, ಅದಕ್ಕೆ ಅವ್ರನ್ನ ಅಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ. ಯಾಕಂದ್ರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಫ್ ಮ್ಯಾನ್ ಈಸ್ ಎಜುಕೇಟೆಡ್ ಹಿ ಈಸ್ ಎಜುಕೇಟೆಡ್, ಇಫ್ ವುಮನ್ ಈಸ್ ಎಜುಕೇಟೆಡ್ ದ ಹೋಲ್ ಸೊಸೈಟಿ ಈಸ್ ಎಜುಕೇಟೆಡ್ ಅಂತ ಹೇಳಿ. ಆದ್ದರಿಂದ ಅವನು ಮಹಿಳೆ ಶಿಕ್ಷಿತರಾದರೆ ಇಡೀ ಸಮಾಜ ಶಿಕ್ಷೆ ಆಗುತ್ತೆ. ಆ ಮಹಿಳೆಯರಿಗೆ ವಿದ್ಯಾಭ್ಯಾಸಗಳನ್ನು ತಪ್ಪಿಸಬೇಕು ಅಂತೇಳಿ ಮೂಲ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಆ ಷಡ್ಯಂತ್ರವನ್ನು ನಾವು ಯಾರೂ ಸಹ ತಿಳ್ಕೊಂಡಿಲ್ಲ. ಅದೇ ರೀತಿ ಈಗ ಗುರು ನಾರಾಯಣರವರ ಪಠ್ಯ ಪುಸ್ತಕದಿಂದ ಅವರ ಪಾಠವನ್ನು ತೆಗೆದಿದ್ದಾರೆ. ಈಗ ಹೆಗ್ಡೆವಾರ್ ಹೆಸರು ಸೇರಿಸ್ಕೊಳ್ಳೋಕ್ಕೋಸ್ಕರ ಭಗತ್ ಸಿಂಗ್ ಮತ್ತು ನಾರಾಯಣ್ ಗುರುರವರ ಹೆಸರನ್ನು ತೆಗೆದಿದ್ದಾರೆ. ಸ್ವಾತಂತ್ರ್ಯದಿಂದ ಸಂಘಟಿತರಾಗಿ ಅಂತ ಹೇಳಿದ್ರಲ್ಲ, ಈ ಒಂದು ಘೋಷಣೆಯಿಂದ ಶೂದ್ರರು ಸಹ ಮೇಲೆ ಬರ್ತಾ ಇದ್ದಾರಲ್ಲ, ಸರಿ ಸಮಾನವಾಗಿ ನಮ್ಮ ಜೊತೆ ಬರ್ತಾ ಇದ್ದಾರಲ್ಲ ಅನ್ನೋದನ್ನು ಅವ್ರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅದನ್ನು ಆ ಪಠ್ಯ ಪುಸ್ತಕದಿಂದ ತೆಗೆದರೆ ಶೂದ್ರರು ಯಾರು ಇನ್ನು ಮುಂದೆ ಓದಕ್ಕೆ ಹೋಗೋದಿಲ್ಲ, ಸಂಘಟಿತರಾಗಿ ಹೋಗೋದಿಲ್ಲ ಅನ್ನೋ ಒಂದು ಕುತಂತ್ರದಿಂದ ಗುರು ನಾರಾಯಣರವರ ಹೆಸರನ್ನು ಪಠ್ಯ ಪುಸ್ತಕದಿಂದ ತೆಗೆದಿರ್ತಕ್ಕಂಥದ್ದು ಖಂಡನೀಯ. ನಾವೆಲ್ಲರೂ ಸಹ ಖಂಡನೆ ಮಾಡಬೇಕಾಗತ್ತೆ. ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಎಲ್ ಹನುಮಂತಯ್ಯ ಬೊಕ್ಕ ಇಬ್ರಾಹಿಂ, ಪಕ್ಷದ ರಾಜ್ಯ ಗುರುಕಾರ್ಯರು ಡಿಕೆ ಶಿವಕುಮಾರ್, ಕಾರ್ಯಗುರುಕಾರ್ಯರು ಸಲೀಂ, ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ ಭಂಡಾರಿ, ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್, ಅಭಿನಂದನಾ ಸಮಿತಿ ಸಂಚಾಲಕರು ಶಶಿಧರ ಹೆಗ್ಡೆ, ದುಂಬುದ ಮಂತ್ರಿಯರು ಬಿ ರಮಾನಾಥ್ ರೈ, ಅಭಯ ಚಂದ್ರ ಜೈನ್, ಪಕ್ಷದ ದುಂಬುದ ಶಾಸಕರು ಮಾತ ಪಾಲ್ಗೊಂಡರು. ಒಡಿಪು ಜಿಲ್ಲೆ ಬೈಂದೂರು ತಾಲೂಕದ ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ಸಮರ್ಪಣಾ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರುಕಾರ್ಯರು ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಒಡಿಪುದ ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಾಜಗೋಪುರ ಸಮರ್ಪಣಾ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಕಾಂಗ್ರೆಸ್ ಪಕ್ಷದ ರಾಜ್ಯ ಗುರುಕಾರ್ಯರು ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಒಡಿಪು ಜಿಲ್ಲೆದ ಬೈಂದೂರು ತಾಲೂಕು ಉಪ್ಪುಂದದ ದೇವಸ್ಥಾನಕ್ಕೆ ಬತ್ತಿನ ಶಿವಕುಮಾರನ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಎತ್ಕೊಂಡರು. ಶತಚಂಡಿಕಾ ಯಾಗದ ಮುಗಿತಲುಡು ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಉದ್ಯಮಿ
UB ಶೆಟ್ಟಿ ಮೇರನ ಕುಟುಂಬದಕ್ಕಲು ನಡಪಾವನ ಕಾರ್ಯಕ್ರಮಟು ಆರು ಪಾಲ್ದೆತ್ತೊಂಡಿರ ಪೂರ್ಣಕುಂಭ ಎತ್ಕೊನದ ಒಟ್ಟುಗು UB ಶೆಟ್ಟಿ ಕುಟುಂಬ ಅರೇನೆ ಎತ್ಕೊಂಡಿರ ಕಾರ್ಯಕ್ರಮಟು ಉದ್ಯಮಿ ಸೀತಾರಾಮ ಶೆಟ್ಟಿ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಅಶೋಕ್ ಕೊಡವೂರು ಪಾಲ್ದೆತ್ತೊಂಡಿರು ಈ ಪೊತ್ತುಡು DK ಶಿವಕುಮಾರ್ ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಕರ್ನಾಟಕ ರಾಜ್ಯದ ಕರೆಂಟ್ ಉತ್ಪತ್ತಿ ಇತಿಹಾಸದಾನೆ ತಾನು ಜವಾಬ್ದಾರಿದೆ ತೊನ್ನಗ ಎಂಚಿನ ಇತ್ತನಂದು ರಾಜ್ಯದ ಜನಕ್ಲೆಗೆ ಗೊತ್ತುಂಡು ತಾನು ಎಂಚಿನ ತಪ್ಪು ಮಲ್ತನಲ ಆ ತಪ್ಪುಗು ಶಿಕ್ಷದ ತೊನೆಯರ ತಯಾರುಲ್ಲೆ ವಾ ತಣಿಕೆ ಬೋರ್ಡಂಡಲ ಮಲ್ಪಡು ಮಾತಾ ತಣಿಕೆಗೆ ತಯಾರಾದುಲ್ಲೆ ಇಡೀ ರಾಜ್ಯಗ ರಾಷ್ಟ್ರಡೆ ಬಾರಿ ಮಲ್ಲ ಸೋಲಾರ್ ಪಾರ್ಕ್ ಕಟ್ಟದೆ ಇಂದೆಟ್ಟು ಶೇಕಡ ಪುಜ್ಜ ಬುಟ್ಟ ಒಂಜಿ ಹೆಚ್ಚು ಕಮ್ಮಿ ಮಲ್ತದಿತ್ತನಲ ತಾನು ಜವಾಬ್ದಾರಿ ತುಂಬ ನೆರೆ ತಯಾರುಲ್ಲೆ ಎಂದು DK ಶಿವಕುಮಾರ್ ಪಂಡಿರ ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯ ಇತಿಹಾಸ, ಕರ್ನಾಟಕ ರಾಜ್ಯದ ವಿದ್ಯುತ್ ಉತ್ಪಾದನೆಯ ಇತಿಹಾಸದಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡಾಗ ಏನಿತ್ತು, ನಾನು ಬಿಟ್ಟಾಗ ಏನಿತ್ತು ಅನ್ನೋದು ರಾಜ್ಯದ ಜನತೆಗೆ ಗೊತ್ತಿದೆ. ನಾನೇನಾದ್ರು ತಪ್ಪು ಮಾಡಿದರೆ ಆ ಎಲ್ಲ ತಪ್ಪುಗಳು ಕೂಡ ಶಿಕ್ಷೆಗೆ ಕಾರಣಕರ್ತರಾಗಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಯಾವ ತನಿಖೆ ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಎಲ್ಲ ತನಿಖೆಗಳಿಗೆ ಸಿದ್ಧ ಆಗಿದ್ದೇನೆ. ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಇತಿಹಾಸ ಉಳ್ಳಂಥ ನಮ್ಮ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕನ್ನು ಕೂಡ ಮಾಡಿದ್ದೇನೆ. ಒಂದು ಚೂರು 1% 0.1% ನಾನು ಏನಾದ್ರು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ನಾನು ಹೊಣೆಯನ್ನು ಹೊತ್ತುಕೊಳ್ಳಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಕುಡ್ಲ ಪಾಣೇಶ್ವರದ ಫಾರಂ ಫಿಜಾ ಮಾಲ್ಡ್ ನೆಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ದ ಚಾಕ್ಲೇಟ್ ಸ್ಟ್ರೀಟ್ ರೆಡ್ ದಿನದ ಚಾಕ್ಲೇಟ್ ಪರ್ಬ ದಿವೊಂದು ಶನಿವಾರ ಚಾಕ್ಲೇಟ್ ಪರ್ಬ ಉದಿಪನಾಡ್ ಕುಟ್ಲದ ಪಾಂಡೇಶ್ವರ ಫೋರಂ ಫಿಜಾ ಮಾಲ್ಡ್ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ದ ಚಾಕ್ಲೇಟ್ ಸ್ಟ್ರೀಟ್ ರೆಡ್ ದಿನದ ಚಾಕ್ಲೇಟ್ ಪರ್ಬ ಅಟ್ಟಣೆ ಮಲ್ದಂಡ ಶನಿವಾರ ಉದಿಪನಾಯಿನ ಚಾಕ್ಲೇಟ್ ಪರ್ಬ ಐತಾರಲ ನಡ್ಕೊಂಡು ಒಂದು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಚಾಕ್ಲೇಟ್ ಸ್ಟ್ರೀಟ್ ದ ಮೂಜನೆ ಆವೃತ್ತಿ ಆದಿತ್ತದ ನಗರದ ಒಂಜಿ ಚಾಕ್ಲೇಟ್ ಪರ್ಬ ಆದುಂಡು. ದಿ ಅವತಾರ್ ಹೋಟೆಲ್ ದ ಕೋ ಫೌಂಡರ್ ಬಟರ್ ಐಸ್ ಕ್ರೀಮ್ ಕಂಪನಿ ಅಂಡ್ ಕ್ಯುಲಿನರಿ ಕ್ಯೂರೇಟರ್ ಶಿಪ್ ಶ್ರೇಯಾ ಶೆಟ್ಟಿ ಚಾಕ್ಲೇಟ್ ಪರ್ಬಗೂ ಚಾಲನೆ ಕುರಿಯರು. ಚಾಕ್ಲೇಟ್ ಪರ್ಬ ಉದ್ದೇಶದ ಪಾತ್ರನ ಶ್ರೇಯಾ ಶೆಟ್ಟಿ ಮೆಚ್ಚುಗೆ ತೆರೆಪಾದ ಎಡ್ಡೆಪ್ಪು ಬೈಕಿಯರ. I think I started off as a home baker when I was 17, and I always feel that no dream is ever too small. So to all of you here, I've been following Nico's Chocolate Street for a very long time. When they approached me, I told them, I was like, I come every year whenever, obviously before the pandemic. I've visited all the festivals, and to be here as a chief guest today is a huge honor. So thank you so much for having me, and I'm super excited over the next 2 days to try something from every single stall, and all the best to everyone, and thank you Nitte Institute for having me over. Nitte Deemed University Vice Chancellor Dr. Satish Kumar Bandari Gurkarme ವಹಿಸುತ್ತಿದ್ದಾರೆ. Why Communication School is doing a chocolate festival, and they are doing it for the 3rd year. Very interesting program. I asked communication and chocolate. So this is the idea, how we can promote your communication school, because students are all interested in creativity, and they are having a curriculum of entrepreneurship and event management. I think it's a very ideal way of having some programs where we can creativity and entrepreneurship among the students. Institute Head Professor Raviraj, Faculty Coordinator Prakash K, Student Coordinator ಫ್ಲಾನ್ ಸನಾ ಡಿಸೋಜಾ, ಅಂಕಿತ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದೊಂಡರು. ತರಾವರಿ ನಮೂನೆತ ಚಾಕ್ಲೇಟ್ ಎಲ್ಲೆಡೆ ತಯಾರಾಯಿನ ಚಾಕ್ಲೇಟ್ ಇಂಚ ಇಲ್ಲಿಯ ಪ್ರಾಯಡ್ದು ಬತ್ತಿನ ಮಲ್ಲಕ್ಲೆ ಮಿಟ್ಟ ರುಚಿ ತುಪ್ಪಿನ ಚಾಕ್ಲೇಟ್ಲು ಚಾಕ್ಲೇಟ್ ಪರ್ಬಡು ಉಂಡು.
ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ಶುಕ್ರವಾರ ಕುಡ್ಲದ ಬಿಗ್ ಸಿನಿಮಾಸ್ ಬಿಡುಗಡೆ ಆಂಡ್ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಶಾಸಕರು ವೇದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಶಾಸಕರು ಪ್ರತಾಪ್ ಸಿಂಹ ನಾಯ್ಕ್ ಪಾಲ್ಗೊಂಡರು. ಒಂದು ಮೊಟ್ಟೆಯ ಕತೆ ಸಿನಿಮಾ ಕೂಟದ ದುಂಬಾಳ್ತೆಡ್ ವೈಭವ ಫ್ಲಿಕ್ಸ್ ಅಡಿಟ್ ಮ್ಯಾಂಗೋ ಪಿಕಲ್ ಬ್ಯಾನರ್ ಜೊತೆ ಸಿರಿಗಿಡ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ತಯಾರಾದಿತ್ತದು ಶುಕ್ರವಾರ ಕುಡ್ಲದ ಬಿಗ್ ಸಿನಿಮಾಸ್ ಬಿಡುಗಡೆ ಆಂಡ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಸಿನಿಮಾ ಕಲಾವಿದರು ಬೆನ್ನೆರಾದಿತ್ತದ ದೊಡಾರು ಪುತ್ತದ ಕಾರ್ಯಕ್ರಮ ಉದಿಪನ ಮಲ್ತೆರ. ಸಿನಿಮಾದ ಬಗೆಟ್ ಸಿನಿಮಾ ತಯಾರು ಮಂತಿನ ಆನಂದ ಕುಂಪಲ ಬೊಕ್ಕ ನಟಿ ವಿನೀತ್ ಕುಮಾರ್ ಪೊಲಬ್ ಮಲ್ತು ಕೊರಿಯರ್ ಶಾಸಕರು ವೇದವ್ಯಾಸ ಕಾಮತ್ ಸಿನಿಮಾ ರಂಗದ ದೇವದಾಸ್ ಕಾಪಿಕಾಡ್ ವಿಜಯಕುಮಾರ ಕೊಡಿಯಾಲ ಬಯಲ್ ಪಾತ್ರೆರ್ದು ಎಡ್ಡೆಪ್ ಬಯಕೇರ್ ತುಳು ಭಾಷೆಯನ್ನು ಒರಿಪವನಂಚಿನ ತುಳು ಭಾಷೆಗೆ ನನಾತ್ ಪ್ರೋತ್ಸಾಹ ಕೊರಪನಂಚಿನ ತುಳು ಸಿನಿಮಾಗ ನನಾತ್ ಶಕ್ತಿ ತುಂಬುನಂಚಿನ ಬೇಲೆನು ಎಂಗುಲ್ ಮಲ್ಪುಗ ಅಂದಿ ಈ ಸಂದರ್ಭ ಪನೊಂದು ಈ ಒಂಜಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನೆಕ್ ವಿಶೇಷವಾಯಿನ ಸಹಕಾರ ನಮ್ಮ ಕೊರೋಡು ಐಕಾದ ಪೂರೇರನ್ಲ ಸಹಕಾರ ಇತ್ತಿಲೆಕ್ಕನೆ ಯಾನ್ಲ ಎನ್ನ ಕುಡ್ಲದ ಪೂರ ಎನ್ನ ಆತ್ಮೀಯ ಬಂಧುಲೆಗ್ಲ ಒಂಜ ರಡ್ಡ ಶೋ ಏತಕುಲ್ ಪನ್ಪೆರೆ ಗೊತ್ತುಜ್ಜಿ ಆತ ಶೋ ನಕ್ಲನ ಮುಖಾಂತರ ಯಾನ ಒಂಜಿ ಎನ್ನ ಕೊಡುಗೆ ಆದ ಕೊರ್ರೆ ಯಾನ ತಯಾರುಲ್ಲೆ 101% ಸಿನಿಮಾ ಸೌಂಡ್ ಆಪುಂಡು ಈ ಪಾತೆರನು ಯಾನು ಗಿರಿಗಿಡ್ದ ಟೈಮ್ ರೂಪಿಗೆ ಬಂತೆ ಈ ಪಾತೆರ ಒಂದುವೇ ಸೇಮ್ ಡೈಲಾಗ್ ಬಂತೆ ಅಂಚಿನ ಗಿರಿಗಿಡ್ದ ಲೆಕ್ಕನೆ 5 ಸ್ಟೆಪ್ ಮಿತ್ತು ಪಾವಡು ನಮ್ಮ ರಾಜ್ ಸೌಂಡ್ ಪ್ರತಿ ತುಳು ಸಿನಿಮಾದ ಗೆಂದೋಡು ಪ್ರತಿ ಕಲಾವಿದರಿಗೆಲ್ಲ ಬೇಲೆ ತಿಕ್ಕೊಡು ತಂತ್ರಜ್ಞರಿಗೆ ಹೊಸ ಹೊಸ ರೈಟರ್ ನಕ್ಲು ಬರೋಡು ಹೊಸ ಕಲಾವಿದರು ಬರೋಡು ತುಳು ನಾಡ್ದ ಈ ನಮ್ಮ ಕೋಸ್ಟಲ್ ವುಡ್ಡಲ್ಲ ಒಂಜಿ ಗಟ್ಟಿದ ವುಡ್ ಆವಡು ಎನ್ನ ಆಸೆ ಅಂಚ ಈ ಸಿನಿಮಾ ಐಕೊಂಜಿ ನಾಂದಿ ಆವಡು ರಾಜ್ ಸೌಂಡ್ಸ್ ಬೈದುಂಡು ನನ್ನ ಬರೋಡು ಆಯ್ನಿ ಒಂಜಿ ನಿರ್ಮಾಪಕರ್ನ ಇಲ್ಲಡೆ ಬೊಲ್ಪು ಪೂರ ಪಂಡೇರು ಸೌಂಡ್ ಲೈಟ್ ಖಂಡಿತವಾದ ತುಳು ರಂಗಭೂಮಿಗೆ ನಾಟಕ ಅಂದ ಆರಂಭ ಆದಂಗೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಹಿಡಿದು ಅವು ಕಾಪಿಕಾಡ್ರನ ಅವಡು ಎನ್ನ ಅವಡು ಪಾಂಡೇಶ್ವರದ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಲ್ಲ ಮಟ್ಟದ ಬಲ್ಪು ಕೊರ್ಪಿನಿ ಪೂರ ನಾಟಕಗಳ ರಂಗಭೂಮಿಗೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಚಿತ್ರರಂಗಗಳ ಈ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮಲ್ಲ ಲೈಟ್ ಕೊರಡು. ನಮಸ್ಕಾರ. ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕಿ ಯುಟಿ ಖಾದರ್ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್ ಸಿನಿಮಾ ಕಲಾವಿದರು ಭೋಜರಾಜ ವಾಮಂಜೂರು ನವೀನ್ ಡಿ ಪಟೇಲ್ ಅರವಿಂದ ಬೋಳರ್ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ದುಂಬುದ ಶಾಸಕರು ಶಕುಂತಳಾ ಶೆಟ್ಟಿ ತುಳು ಅಕಾಡೆಮಿ ಗುರುಕಾರ್ಯರು ದಯಾನಂದ ಕತ್ತಲ್ಸಾರ್ ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬೀಕರ್ಕೇರ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದರ ನವನೀತ ಶೆಟ್ಟಿ ನಿರ್ದೇಶಕರು ರಾಹುಲ್ ಅಮೀನ್ ಪಾಲ್ಗೊಂಡಿರು. 10ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಗೊತ್ತಾದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಭಾರಿ ಪಿರಪೋದು 20ನೇ ತಾನು ಗೋಚೈದು ಒಡಿಪು 13ನೇ ತಾನದೇ ಇದ್ದು ಕರಾವಳಿಡು ಧರ್ಮ ದಂಗಲಿನ ಶಾಲೆ ಕಾಲೇಜುக்கு ಪಟ್ಟು ನಾವು ಇದಕ್ಕೆ ಕಾರಣಾಂದು ಭಾರಿ ಜನಾಭಿಪ್ರಾಯ ತೆರಪಾದಿರು. 10ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಬೈದಂಡು ದಕ್ಷಿಣ ಕನ್ನಡ ಜಿಲ್ಲೆ ಭಾರಿ ಪಿರಪೊತ್ತುಂಡು 20ನೇ ತಾನುಗು ಜೈದಂಡು ಒಡಿಪು ಜಿಲ್ಲೆ 13ನೇ ತಾನದೈದಂಡು ಬೆಂಗಳೂರು ದಕ್ಷಿಣ ಬೊಕ್ಕ ಯಾದಗಿರಿ ವಿಭಾಗ ಬುಡುಂಡ ರಾಜ್ಯದ ಮಾತಾಯಿಕೆಗೆ ಎ ಗ್ರೇಡ್ ಪಾಸ್ ಫೇಲ್ ಬೈದಂಡು ಆಡ ಈ ಬಗೆಟ್ ಸಾಮಾಜಿಕ ಜಾಲತಾಣೋಡು ಒಂಜಿ ಫೋಟೋ ಸುದ್ದಿ ಆವಂದಿತ್ತದು ಐಕ್ ಸರಿಯಾದ ಪಾಕಜನ ಪಾಸ್ ಬಾರಿ ಜತ್ತಿನೇಕ್ ಅಕ್ಲೆನವೇ ಆಯ್ನ ವ್ಯಾಖ್ಯಾನ ಕೊರೊಂದುಲ್ಲೇರ. ಬಾಕಿದ ಜಿಲ್ಲೆಲೆಂತುಂಡ ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡ್ ಬರವುದ ಗುಣಮಟ್ಟ ಎಡ್ಡೆ ಉಂಡು ಒವ್ವೇ ಗೋಲ್ಮಾಲ್ದಂತೆ ಪರೀಕ್ಷೆಲ ಮುಲ್ಪ ಸರಿಯಾದ ನಡಪುಂಡು. ರಡ್ಡು ಜಿಲ್ಲೆಡ್ಲ SSLC ಜೋಕ್ಲೆಗ್ ಇಲ್ಲಲ್ದಕ್ಲು ಬೊಕ್ಕ ಬರವು ಕಲ್ಪವನಕ್ಲು ಬಾಕಿ ಜೋಕ್ಲೆಡ್ದು ಹೆಚ್ಚ ಗುಮನ ಕೊರ್ಪಿರ ಅಂಡ್ ಈ ಸರ್ತಿದ ಪಾಸ್ ಫೇಲರ್ದು ಬಾರಿ ಆಸೆ ಕೈ ಕೊರ್ತುಂಡು. ಕರಾವಳಿಡು ಧರ್ಮದಂಗಲ್ನ ಶಾಲೆ ಕಾಲೇಜಿಗೆ ಪಟ್ಟಿನೆಡ್ದವರ ಇಂಚಾಯರ ಕಾರಣ ಅಂದು ಪಾಕಜನ ಅಭಿಪ್ರಾಯ ತೆರಿಪಾದಿರ. ಅಖೀರಿದ ಸ್ಥಾನಲೆಡೆತ್ತಿನ ಘಟ್ಟದ ಜಿಲ್ಲೆಲು ಮಿತ್ತಿ ಎಡ್ದು ಕರಾವಳಿದ ಬುದ್ಧಿವಂತರೇನು ಕೋಂಗಿ ಮಲ್ತೊಂದುಲ್ಲ. ಕೋಮುವಾದ ಮತೀಯ ವಿಭಜನದ ರಾಜಕಾರಣ ಪ್ರಾಥಮಿಕ ಹಂತದ ಕ್ಲಾಸ್ ತವುಲೈಲ ಮುಟ್ಟುನ ಪರಿಣಾಮ ಒಂದು ಮಾತ್ರ ಹತ್ತು ಬೇರ ಉದ್ಯಮ ಕ್ಷೇತ್ರಲ ತಾರೊಂದುಂಡು ಮಾತೆರ್ಲ ಸೇರ್ದು ಬದುಕುನ ಇಡ್ಡೆ ಇತ್ತನೆ ಜಾಗ್ರತೆ ವಹಿಸಿಜೆಂಡ ಸರ್ವನಾಶ ಪನ್ಪುನ ಸಂದೇಶ ಸಾರೊಂದುಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಕಾರ್ಯಕ್ರಮ ಮೇ 21 ಕುಡ್ಲದ ಅಡ್ಯಾರ್ ಗಾರ್ಡನ್ ನಡಪುಡು. ಈ ಬಗೆಟ್ ಫೌಂಡೇಶನ್ ತಾಪಕರು ಭಾಗವತರು ಅದುಪುನ ಪಟ್ಲ ಸತೀಶ್ ಶೆಟ್ಟಿ ನಮ್ಮ ಕುಡ್ಲ ಚಾನಲ್ಗೆ ಮಾಹಿತಿ ಕೊರಿಯರು.
ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಕಾರ್ಯಕ್ರಮ ಮೇ 29 ಕುಡ್ಲದ ಅಡ್ಯಾರ್ ಗಾರ್ಡನ್ ಅಠಣೆ ಮಲ್ದೆರ. ಕಾರ್ಯಕ್ರಮದ ಚಾವಡಿಗೂ ಪುನೀತ್ ರಾಜ್ಕುಮಾರ್ ಅಂದು ಪುದರ್ದಿದ್ದೆರ. ಫೈನಾನ್ಸ್ ಅಂಡ್ HR ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಸೇಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರ ದಿವಾಕರ ರಾವ್ ಕಾರ್ಯಕ್ರಮ ಉದಿಪನ ಮಲ್ಪೇರ. ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಾಲ್ದಿತನ್ವೇರ. ಬರೋಡದ ಉದ್ಯಮಿ ಶಶಿಧರ ಬಿ ಶೆಟ್ಟಿ ಗುರ್ಕಾರ್ಮೆ ವಹಿಸುವೇರ. ಈ ಬಗೆಟ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುರ್ಕಾರ್ಯರು ಭಾಗವತಿ ರಾದುಪುನ ಪಟ್ಲ ಸತೀಶ್ ಶೆಟ್ಟಿ ನಮ್ಮ ಕುಟ್ಲ ಚಾನಲ್ದ ಒಟ್ಟಿಗೆ ಪಾತ್ರದ ಮಾಹಿತಿ ಕೊರಿಯರ. ಆರೋಗ್ಯ ಶಿಬಿರ, ನೆತ್ರದಾನ ಶಿಬಿರ, ಕಣ್ಣು ಪರೀಕ್ಷದ ಶಿಬಿರ ಅಟ್ಟಣೆ ಮಲ್ದಂಡ. ಅಗತ್ಯ ಒಪ್ಪನಕ್ಲಿಗ ಕನ್ನಡಕ ಕುರ್ಕೊಂಡು ಆಟದ ಕಲಾವಿದರು ಬೊಕ್ಕ ಅಕ್ಲಿನ ಕುಟುಂಬದಕ್ಲಿಗ ಧರ್ಮದ ಆರೋಗ್ಯ ಪರೀಕ್ಷೆ ನಡಪಾಂಡು. ಈ ಸರ್ತಿ ಯಕ್ಷಕುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಗೆ 1 ಲಕ್ಷ ರೂಪಾಯಿದ ಒಟ್ಟುಗು ಪಟ್ಲ ಪ್ರಶಸ್ತಿ 2022 ಕೊರ್ಪುಣಂದು ಪಟ್ಲ ಸತೀಶ್ ಶೆಟ್ಟಿ ಪಂಡ್ಯರ. ನಾಡಿದ್ದು ಮೇ 29ನೇ ತಾರೀಕು ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ಸಂಭ್ರಮ. ಮೇ 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಬೇರೆ ಬೇರೆ ಯಕ್ಷಗಾನದ ಬೇರೆ ಬೇರೆ ಕಾರ್ಯಕ್ರಮಗಳು, ಕಲಾವಿದರಿಗೆ ಬೇರೆ ಬೇರೆ ವಿಶೇಷ ಸವಲತ್ತುಗಳು, ಇನ್ಶೂರೆನ್ಸ್, ವಿದ್ಯಾರ್ಥಿ ವೇತನ, ಗೃಹ ನಿರ್ಮಾಣಕ್ಕೆ ಸಹಾಯಧನ, ಇನ್ನಿತರ ಅನೇಕ ಕಾರ್ಯಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಸಮಯ ತುಂಬ ಕಡಿಮೆ ಇರುವುದರಿಂದ ನಮ್ಮ ಕಾರ್ಯಕ್ರಮದ ನಿಗದಿ ಆದ್ದು ತುಂಬ ತಡವಾದ್ದರಿಂದ ನನಗೆ ಎಲ್ಲ ಕಡೆ ಬಂದು ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆದ ಕಾರಣ ದಯವಿಟ್ಟು ಇದು ನಮ್ಮ ಕಾರ್ಯಕ್ರಮ ಎಂಬ ದೃಷ್ಟಿಕೋನವನ್ನು ಇರಿಸಿಕೊಂಡು ತಾವುಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಹ್ವಾನ ಸಿಕ್ಕಿದ್ರು ಸಿಗದೇ ಇದ್ದರೂ ನನ್ನ ಅಭಿಮಾನಿ ಬಂಧುಗಳು ತಾವುಗಳು ಇದು ನಮ್ಮ ಕಾರ್ಯಕ್ರಮ, ನಮ್ಮ ಫೌಂಡೇಶನ್ ಎಂಬ ದೃಷ್ಟಿಕೋನದಿಂದ ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ ಪಟ್ಲ ಸಂಭ್ರಮಕ್ಕೆ ಬನ್ನಿ. ಮೇ 29ನೇ ತಾರೀಕು ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ತೆಂಕು ಬಡಗು ತಿಟ್ಟಿನ ಎಲ್ಲ ಕಲಾವಿದರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಮ್ರ ವಿನಂತಿ, ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಿ. ನಮಸ್ಕಾರ. 10ನೇ ಕ್ಲಾಸ್ ಪಾಠ ಬೂಕುಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಪಾಠ ಕೈಬುಡುಪುನ ಪ್ರಶ್ನೆ ಇಜ್ಜಿ ಆಂಡ ಕಾಂಗ್ರೆಸ್ ನಾಯಕರು ಜನಕುಲಿಗೆ ಕೆಪ್ಪುಗುಪ್ಪು ಉಂಡು ಮಲ್ತಂದುಲ್ಲೆರೆಂದು ಬಿಜೆಪಿ ಜಿಲ್ಲಾ ಗುರಿಕಾರ್ಯರು ಸುದರ್ಶನ್ ಮೂಡಬಿದ್ರೆ ತೋರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ ಮೂಡಬಿದ್ರೆ ಸುದ್ದಿ ಕೊಟ್ಟಡು ಪಾತಿಡ್ದು 10ನೇ ಕ್ಲಾಸ್ ಪಾಠ ಬುಕ್ಕುಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಪಾಠನು ಕೈ ಬುಡ್ಪುನ ಪ್ರಶ್ನೆ ಇಜ್ಜಿ ಅಂಚದುಪ್ಪನಗ ಕಾಂಗ್ರೆಸ್ ಪಕ್ಕ ದುಂಬುದ ಶಾಸಕರು JR ಲೋಬೋ ಕೆಪ್ಪುಗುಪ್ಪು ಉಂಡು ಮಲ್ತದು ನಾರಾಯಣ ಗುರುಕ್ಲನ ಪುದರಡು ರಾಜಕೀಯ ಲಾಭದ ತೊನೆರ ಪ್ರಯತ್ನ ಮಲ್ತೊಂದುಲ್ಲಿರಂದ ತೂರಿಯರ. ಲೇಡಿ ಹಿಲ್ ವೃತ್ತಗು ನಾರಾಯಣ ಗುರುಕ್ಲನ ಪುದರಂದಿಯರ ದುಂಬು ಬನ್ನಗ JR ಲೋಬರೆ ಇರೋದ ಮಲ್ತದಿತ್ತರ. ಅರಿಗ ನಾರಾಯಣ ಗುರುಕ್ಲನ ಬಗೆಟ್ ಪಾತಿರಿಯರ ವಾ ನೈತಿಕತೆ ಉಂಡು ನೈತಿಕತನೇ ಇಜ್ಜಿ ಬರಗೂರು ರಾಮಚಂದ್ರಪ್ಪ ಪಾಠ ಬುಕ್ಕು ಕಟ್ಟುನ ಸಮಿತಿದ ಗುರ್ಕಾರ್ಯರಾದುಪ್ಪನಗ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಕ್ಲನ ಪುದರನೆ ಬುಡ್ದಿತ್ತರ. ಅಪಗದಾಯೆ ಕಾಂಗ್ರೆಸ್ ಪಕ್ಷದಕ್ಲು ಪಾತಿಡ್ದ ಜರಂದ್ ಪ್ರಶ್ನೆ ಪಾಡಿಯರ. ರಮಾನ ತರ ಇಲ್ಲ 10ನೇ ಕ್ಲಾಸ್ ಪಾಠ ಬುಕ್ಕುಡ್ದು ಪುದರ್ ಕೈಬಿಡ್ನ ಬಗೆಟ್ ಪಾತಿಡ್ದಿರ. ಪಾಠ ಬುಕ್ಕು ಅಚ್ಚೆ ಅವಂದೆ ಪನಗ ಮುಕ್ಕಲು ಪೊಕ್ಕಡೆ ಕೆಪ್ಪು ಗುಪ್ಪು ಸೃಷ್ಟಿ ಮಲ್ಪಂದಾಯೆ ಬೂಕು ಬುಡ್ಗಡೆ ಅನಗ ರಮನ ತ್ರೈ ಬೂಕುದೆ ತಂದು ಓದಡಂದು ಸುದರ್ಶನ್ ಮೂಡಬಿದ್ರೆ ಪಂಡಿರ. ಮಂಗಳೂರಿನ ಸರ್ಕಲ್ಗೆ ಪೂಜ್ಯ ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು ಅಂತ ನಾವು ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಬಲವಾಗಿ ವಿರೋಧಿಸುವುದು ಕಾಂಗ್ರೆಸ್ ಮತ್ತು ಲೋಬೋ. ಅದರಿಂದಾಗಿ ಲೋಬೋ ಮತ್ತು ಕಾಂಗ್ರೆಸ್ಸಿಗೆ ಪೂಜ್ಯ ನಾರಾಯಣ ಗುರುಗಳ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ. ಎರಡನೇದಾಗಿ ನಮ್ಮ ಪೂಜ್ಯ ನಾರಾಯಣ ಗುರುಗಳ ಜನ್ಮಸ್ಥಾನ ಮತ್ತು ಸಮಾಧಿ ಸ್ಥಾನ ಇರುವಂಥ ಕೇರಳ, ಆ ಕೇರಳದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಿವಗಿರಿ ಮಠವನ್ನು ಪೂಜ್ಯ ನಾರಾಯಣ ಗುರುಗಳನ್ನು ಯಾವ ರೀತಿ ನಡೆಸಿಕೊಂಡಿದೆ ಎಂಬ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಗ್ರಹಕ್ಕೆ ಅವಮಾನ ಮಾಡಿದಂಥ ಸಂದರ್ಭ ಇರ್ಬೋದು, ಮಠವನ್ನು ಸ್ವಾಧೀನಪಡಿಸಿದಂಥ ಸಂದರ್ಭ ಇರ್ಬೋದು, ಮಠಾಧೀಶರ ಹಕ್ಕನ್ನು ಮೊಟಕುಗೊಳಿಸಿದಂಥ ಸಂದರ್ಭ ಇರ್ಬೋದು. ಈ ಎಲ್ಲ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಅಲ್ಲಿ ನೀತಿಯನ್ನು ತಳೆದಿದೆ ಇದು ನಮಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಯಾವುದೇ ವಿಷಯ ಸಿಗ್ತಾ ಇಲ್ಲ. ರವಿಶಂಕರ ಮಿಜಾರ್, ಕಸ್ತೂರಿ ಪಂಜ, ಜಗದೀಶ್ ಏನವ, ರಣದೀಪ್ ಕಾಂಚನ್ ಸುದ್ದಿ ಕೊಟ್ಟಡಿದ್ದೀರ. ಕಟೀಲು ಸದಾನಂದ ಆಸ್ರಣ್ಯರನ ನೆಂಪುಗಾದೆ ಶುಕ್ರವಾರ ಕಟೀಲು ಸರಸ್ವತಿ ಸದನಡು ಕಟೀಲು ಮೇಲೊಡೆದು ಗಾಯತ್ರಿ ಅಷ್ಟಾಕ್ಷರಿ ಪಂಚಾಕ್ಷರಿ ಪ್ರಸಂಗದ ಆಟ ನಡೆತಂಡು ಆಸ್ರನ ಕುಟುಂಬದಕ್ಕೂ ಕಟೀಲು ಸುತ್ತಮುತ್ತದ ಆಟದ ಅಭಿಮಾನಿಗಳು ಪಾಲ್ಗೊಂಡಿರು.
ಬೇಸಿಗೆ ತಿಂಗಳು ಪಜ್ಜದಿದ್ದು ಒಂಜಿ ವಾರ ಆಂಡು ನನ್ನ ಮೂಜಿ ದಿನ ಕರೆಂಡ ಪತ್ತನಾಜೆ ಬರ್ಪುಂಡು. ಪತ್ತನಾಜೆ ತುಳುನಾಡ ಭೂತಾರಾಧನೆ ಬೊಕ ಯಕ್ಷಾರಾಧನೆಡು ಒಂಜಿ ಮಹತ್ವದ ದಿನ ಆತುಂಡು. ವರ್ಷೆಡ್ಕ ಆಟ ಗುಬ್ಬುನ ಕಟ್ಟು ಸಂಪ್ರದಾಯ ದುಂಬುದ ಕಾಲೊಡ್ದೆ ಇಜ್ಜಾಂಡು. ಅಂಚಾದ್ ಮರಿಯಲ ಸುರು ಆನಗ ಆಟ ಕೈತ ಮಲ್ಪರೆಗಂದೆ ಗೆಜ್ಜಿಗಿರ್ಪುನ ಸಂಪ್ರದಾಯನು ಪತ್ತನಾಜದ ಪೊರ್ತುಗ ತೀವನ್ವೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳ ತನ್ನ ವರ್ಷದ ತಿರುಗಾಟದ ಅಖೇರಿದ ಹಂತೊಡೆಯುತ್ತದೆ. ಶುಕ್ರವಾರ ಕಟೀಲ್ ಸರಸ್ವತಿ ಸದನಡು ಪ್ರದರ್ಶನ ಕುರಿಯರು. ಕಟೀಲ್ ಸದಾನಂದ ಅಸ್ರಣ್ಯರ್ನ ನೆಂಪುಗಾದ ಗಾಯತ್ರಿ ಅಷ್ಟಾಕ್ಷರಿ ಪಂಚಾಕ್ಷರಿ ಪ್ರಸಂಗದ ಆಟಗುಬ್ಬು ತೋಜಯರು. ಅಸ್ರಣ್ಣ ಕುಟುಂಬದಗಳು ಬಂಧುಲು ಸುತ್ತಮುತ್ತಲದ ಆಟದ ಅಭಿಮಾನಿಲು ಪಾಲ್ದಿತೊಂದು ಆಟ ತುಯ್ಯರು. ಏಕಲಕ್ಷವುಳ್ಳವನಾಗಿ ಸಾಧನಾನಿರತನಾದಂತಹ ಕೌಶಿಕನ ಮನಸ್ಸಿನಲ್ಲಿಯೂ ಪರಿವರ್ತನೆ. ಹೀಗೆ ಬೀಡು ಬೀಸಾಗಿ ಬಿಟ್ಟುಕೊಡುವುದಕ್ಕುಂಟೆ ಸೆರಗು ಜಾರಿದೆ. ಮೇಲಿಂದ ಬಿದ್ದ ನೀರೇ ಗತಿ, ಅದಕ್ಕೆ ಬೇರೆ ಏನು ಅಲ್ಲ, ಮಾತಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಮುಂದೆ ಹೇಳ ಏನು, ಯಾವನ ಗದ್ದೆಗೆ ಭತ್ತ ಬಿದ್ದಿದೆ, ಎಲ್ಲಿ ಮೊಳಕೆ ಹೊಡೆದಿದೆ, ಆ ಗದ್ದೆಯ ಯಜಮಾನನಿಗೆ ಅದು ಸಂಬಂಧಿಸಿ. ಅಂದ್ರೆ ಈಗ ಇನ್ನೂ ಅರ್ಥ ಆಗಲಿಲ್ಲ. ದೇವೇಂದ್ರನಿಗೆ ಕೊಂಡೋಗಿ ಕೊಡು ಅಂದೆ. ಹೌದೌದು, ನೈತಿಕವಾದಂತಹ ಅಧಪತನಕ್ಕೆ ನಾವಿಳಿಯುತ್ತೇವೆ. ಹಾಗಾಗಿ ನಿನಗೊಂದು ಎಚ್ಚರಿಕೆ ಅಂತಲ್ಲ, ಪವನ ಚರಿತೆ ನೀಲವೇಣಿಯೇ ಪರಮ ಪ್ರಜಾತಿಗೆ ತುರುಗಿರ ವನದೆಡೆ ಇಲ್ಲ ಅಂತ ಆದ್ರೆ ನಾನೆಂತಕ್ಕೆ ಸುಮ್ಮಗೆ ಒತ್ತಾಯ ಮಾಡುದಲ್ವಾ? ಹೌದು, ಹಾಗಾಗಿ ಬೇಡ. ನಾನೇನು ಆಗ ಹೇಳಿದ್ದ ಹೌದು. ಚಂದಿರನಾಗಮನವನು ಚಂದಿರನಾಗಮನವ ನೈದಿಲೆ ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಶಾಸನ ಎನ್ನುವುದು ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಾನು ಹೇಳುವಂತಹದ್ದು, ನಾವು ಬ್ರಹ್ಮಶಕ್ತಿ ಅಂತ ಬ್ರಾಹ್ಮಣರು ಅಂತ ಅರ್ಥದಲ್ಲಿ ಹೇಳಿದ್ರೂ ಸಹ ಆ ಬ್ರಹ್ಮ ಶಕ್ತಿಯಿಂದ ಏನುಂಟು ಆ ಶಕ್ತಿ ಎನ್ನುವುದು ಎಲ್ಲದರಲ್ಲಿಯೂ ಸಹ ಶ್ರೇಷ್ಠವಾಗಿರುವುದರಿಂದಲೇ ನಮಗೆ ಭೂ ಸುರರು ಅಂತ ಹೆಸರು. ಪ್ರಾಣವನ್ನು ಉಳಿಸುವ ಉದ್ದೇಶದಿಂದ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕ ಬಗೆ ಹೇಗೆ ಹೇಳಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ದ ಮಿಷನ್ ಸ್ಟ್ರೀಟ್ ರೋಡ್ ಶಾಖೆಯನ್ನು ಗಿರಾಕಿಲಿನ ಹೆಚ್ಚಿನ ಅನುಕೂಲಗಾದ ವಾಮಂಜೂರದ ಅಮೃತೇಶ್ವರ ವಾಣಿಜ್ಯ ಕಟ್ಟಣಗೂ ಜಾಗೆ ಬದಲ್ತಿದೆ. ಅವೆತ ಉದಿಪನದ ಲೇಸು ಐತಾರ ಕಾಂಡೆ ಒರ್ಮ ಗಂಟೆಗೆ ನಡಪಡು ಮಂತ್ರಿ ವಿ ಸುನಿಲ್ ಕುಮಾರ್ ಉದಿಪನ ಮಲ್ಫೇರಿಂದ ಪ್ರಕಟಣೆ ತೆರಿಪಾದರು. ಎಡಗೇನಿ ತತ್ತುಳು ಸುದ್ದಿಲ ಮುಗೆಡೆ ನಲಾತ ಸುದ್ದಿಗಾದ ಒಂದು ಪ್ಲೇ ನಮ್ಮ ಕುಡ್ಲ 24/7.